ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ತೊಗರಿಘಟ್ಟ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದಿದ್ದು, ಬೆಂಕಿ ನಂದಿಸಲು ಅರಣ್ಯ ಪ್ರದೇಶದಲ್ಲಿ ಭೂಮಿ ಮತ್ತು ವಸತಿ ವಂಚಿತರ ಕುಟುಂಬದ ಮಹಿಳೆಯರು ಹರಸಾಹಸ ಪಡ್ತಾ ಇದ್ದಾರೆ. ಮೊದಲು ಜನವಸತಿ ಪ್ರದೇಶದಲ್ಲಿ ಬೆಂಕಿ ನಂದಿಸುವ ಕಾರ್ಯ ಮಾಡಬೇಕಾಗಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲಿನ ಖಾಸಗಿ ಕೋಳಿ ಫಾರಂ ಮುಂದೆ ಬೆಂಕಿ ನಂದಿಸಲು ಮುಂದಾಗಿದ್ದಾರೆ ಎಂದು ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಜನವಸತಿ ಪ್ರದೇಶದಲ್ಲಿ ಬೆಂಕಿ ನಂದಿಸಿ ಎಂದು ಮನವಿ ಮಾಡಿದರೆ ವಾಹನದಲ್ಲಿ ನೀರು ಖಾಲಿಯಾಗಿದೆ ಎಂದು ಸಬೂಬು ನೀಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆಕ್ರೋಶ ಕೇಳಿಬಂದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಅರಣ್ಯ ಸುಟ್ಟು ಭಸ್ಮವಾಗಿದೆ. ಬೆಂಕಿ ಹೊತ್ತಿ ಉರಿತಾ ಇದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆಕ್ರೋಶ ಕೇಳಿಬಂದಿದೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಅದು ಆ ಕೋಳಿ ಫಾರ್ಮ್ ಆ ಕಡೆ ನಮ್ ರೋಡ್ ಸೈಡ್ ಗಿಡ ಕೋಳಿ ಫಾರ್ಮ್ ಉಳಿಸೋದಕ್ಕೆ ರೋಡ್ ಅಲ್ಲಿ ನಮ್ ಗಿಡಗಳಿದೆ, ನಮ್ ರೋಡ್ ಸೈಡ್ ಗಿಡ ಇದೆ, ಆ ರೋಡ್ ಅಲ್ಲಿ ಲೇಖ ಇದೆ. ಅದ್ರಿಂದ ಅಲ್ಲಿಗೆ ಜಾಸ್ತಿ ಬಂದ್ಬಿಡ್ತು. ಅಲ್ಲಿ ಆರಿಸ್ಕೊಂಡು ಇಲ್ಲಿ ಬರೋಣ ಅಷ್ಟೊಳಗೆ ಈ ಕಡೆ ಸೈಡ್ ಬರೋ ಒಳಗೆ ಹೋಗಕ್ಕಾಗಲ್ಲ ಅಂದ್ರು. ಅಷ್ಟೊಳಗೆ ಇಲ್ಲಿ ಬಂದ್ಬೇಡ ಅಂತೇಳಿ ಅಲ್ಲಿ ಕರ್ಕೊಂಡೋದ್ವಿ. ಅಲ್ಲಿ ಆರಿಸ್ಕೊಂಡು ಹೊರಟ್ವಿ ಅವ್ರನ್ನ ಕರೆದೆ. ಇಲ್ಲ ನಮ್ಗೆಲ್ಲ ಬೇರೆ ಕಡೆ ಫೋನ್ ಇದೆ, ನಾವ್ ಅಲ್ಲಿ ಅಟೆಂಡ್ ಮಾಡ್ಬೇಕು, ನಾವ್ ಅಲ್ಲಿ ಹೋಗ್ತೀವಿ, ಎಲ್ಲ ಒಂದೇ ಗಾಡಿ ಇರೋದು ನಮ್ದು ಅಂತ ಹೇಳಿದ್ರು. ನಾ ಅದಕ್ಕೆ ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ಬರ್ರಿ ಪೂರ್ತಿ ಹೊರಟೋಗಿದೆಯಲ್ಲ ಸರ್, ಪೂರ್ತಿ ಸುಟ್ಟು ಬತ್ಕೊಂಡಿದೆಯಲ್ಲ ಸರ್. ನಮ್ಮವರು ಸುಮಾರು ಪ್ರಯತ್ನ ಮಾಡಿದ್ರೆ ಯಾರಕ್ಕಾಗಿದ್ಕೆ ನಾವು ಅವ್ರಿಗೂ ಫೋನ್ ಇವಾಗ ಏನಂದ್ರು ಅವ್ರು ಹೊರಟೋದ್ರ ಅವರು ಹೋಗಿದ್ದಾರೆ ಸರ್. ಮತ್ತೆ ಬರಲ್ವಾ ಏನ್ ಗೊತ್ತಿಲ್ಲ ಸರ್. ನಾನು ಇಲ್ಲಿ ಬರ್ತಾರೆ ಅಂತ ಬಂದ್ವಿ, ಅವ್ರವೆಲ್ಲ ಮುಂದೆ ಪಾಸ್ ಆಗಿದ್ದಾರೆ. ಅಲ್ಲಿ ನೀವು ಕೇಳಿದಕ್ಕೆ ಏನ್ ಹೇಳಿದ್ರು? ಅಲ್ಲಿ ಕೇಳಿದಕ್ಕೆ ಬೇರೆ ಕಡೆ ಫೋನ್ ಬಂದಿದೆ, ಒಂದೇ ಗಾಡಿ ಇರೋದು ನಮ್ದು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಅಷ್ಟೇ. ಒಂದ್ ಗಾಡಿ ಇದೆ, ನಾವೆಲ್ಲ ಅಲ್ಲಿಗೂ ಅಟೆಂಡ್ ಮಾಡ್ಬೇಕು, ಸ್ವಲ್ಪ ಆರಿಸಿದೀವಲ್ಲ ಅದನ್ನ ಸ್ವಲ್ಪ ಇದ್ ಮಾಡಿ ಅಂದ್ರು. ನಾವು ಇಲ್ಲ ಸರ್ ಆಗಲ್ಲ ಅಂದ್ ಹೆಂಗು ಜಾಸ್ತಿ ಎತ್ಕೊಂಡ್ಬಿಟ್ಟಿದೆ, ನಮ್ಮವರು ಸುಮಾರು ಬೆಳಗಿಂದ ಪ್ರಯತ್ನ ಮಾಡ್ತಿದ್ದಾರೆ, ಆಗಲ್ಲ, ಇಲ್ಲ ಒಂದೇ ಗಾಡಿ ನಾವೇನ್ ಮಾಡಕ್ಕಲ್ಲ, ಅಲ್ಲೂ ಅಟೆಂಡ್ ಮಾಡ್ಬೇಕು. ಎಷ್ಟು ಜನ ಸಿಬ್ಬಂದಿಗಳು ಅವರ ಸರ್? ನಿಮ್ಮ ಸಿಬ್ಬಂದಿ ನಮ್ಮವರೆಲ್ಲ ಒಂದು 6 ಜನ ಇದೆ. ಅವರು ಎಲ್ಲ ಒಂದು 5-6 ಜನ ಅವ್ರು ಇದ್ದಾರೆ. ಈ ಪೂರ್ತಿ ಸುಟ್ಟೋಗಿರೋ ಸುಟ್ಟೋಗೋದು ಪೂರ್ತಿ ಹಂಗಾದ್ರೆ ಬಿಟ್ಟೆ ಹೋಗ್ಬಿಟ್ರು ಈ ಕಡೆ ಎಲ್ಲ ಸುಮಾರು ಹತ್ಕೊಂಡ್ಬಿಟ್ಟೆ ಸರ್. ಇನ್ನು ಉರಿತಾನೆ ಇದೆ ಜ್ವರ ಈ ಕಡೆ, ಹಂಗೆ ಬಿಟ್ಟು ಹೋಗಿದ್ದಾರೆ. ಬೇರೆ ಕಡೆ ಇದೆ ಅಂತ ಹೋಗ್ತಿದ್ದಾರೆ. ನಿಮ್ಮ ಹೆಸರು ಸರ್? ರಾಮಚಂದ್ರಪ್ಪ. ಏನ್ ಕೆಲಸ ಮಾಡಿದ್ವಿ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿ ಎಲ್ಲ ನಾವೇ ನೋಡ್ತಾರೆ ಅಂತ ಅಂದ್ರು. ಹಂಗಂದ್ರೆ ಇಷ್ಟೊತ್ತಾರು ಬರ್ಲಿಲ್ಲ. ಅದಕ್ಕೆ ನಾವು ಫೋರ್ ಇಂಜಿನಿಯರ್ ಫೋನ್ ಮಾಡಿದ್ವಿ. ಫೋನ್ ಮಾಡಿ ಅಲ್ಲಿಂದನ ಅವ್ರು ಬರೋದಿನ ತಡ ಆಗುತ್ತೇನೋ ಅಂತೇಳಿ ಎಲ್ಲಾರು ಕರ್ಕೊಂಡ್ಬಂದು ಹುಲ್ಲು ಸೊಪ್ಪು ತಗೊಂಡು ಎಲ್ಲ ಆರಿಸ್ತಾ ಇದೀವಿ ಸರ್. ನಾವು ಬಂದೆ ಸರ್, ಬಂದಿದ್ದು ಒಳಗಡೆ ಹೋಗಿ ಸರ್. ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತು ಸರ್, ಬಂದು ಒಂದ್ ಅರ್ಧ ಗಂಟೆ ಆಯ್ತು ಅಷ್ಟೇನೆ. ಅದು ಅದಾಗ್ಲಿ ಇಲ್ದಾನ ಬಂದ್ಬಿಟ್ಟಿತ್ತು ಸರ್. ನಾನು ಫೋನ್ ಮಾಡಿದಾಗ ಅಲ್ಲಿ ಹತ್ಕೊಂಡಿದ್ದು ಗುಡ್ಡ ಮೇಲೆ, ಅಲ್ಲಿ ಹತ್ಕೊಂಡಿದ್ದು ಇಲ್ಲಿಗೆ ಬಂದೈತೆ. ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಅದಕ್ಕೆ ಇವಾಗ ನಾವೆಲ್ಲ ಓಡ್ ಬಂದಿದ್ದು ಇಲ್ಲಿಗೆ ಆರ್ಸಕ್ಕೆ.